ಸಂಸದ ತೇಜಸ್ವಿ ಸೂರ್ಯ ಫ್ಲೈಟ್ ಡೋರ್ ಓಪನ್ ವಿಚಾರವಾಗಿ ತೇಜಸ್ವಿ ಸೂರ್ಯ ನಡೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ. ಅದು ATR 72 ಸಣ್ಣ ಫ್ಲೈಟನ್ನು ಸಣ್ಣ ಫ್ಲೈಟ್ನಲ್ಲಿ ತಮಗೆ ಗೊತ್ತು ಎಮರ್ಜೆನ್ಸಿ ಡೋರ್ ಮುಂದೆ ಇರ್ತದೆ, ಸೀಟ್ ನಂಬರ್ 2 ಆ ರೀತಿಯಲ್ಲಿ ಇರ್ತದೆ. ಸೀಟ್ಸೇ ನೋಡಿದಿರನ್ನ ಭಾಳ ಸಣ್ಣ ಸಣ್ಣ ಸೀಟಾಗಿರ್ತದೆ. ಎಮರ್ಜೆನ್ಸಿ ಸೀಟ್ನಲ್ಲಿ ತೇಜಸ್ವಿ ಸೂರ್ಯ ಅವರು ಕೂತಿದ್ದರು. ನಿಮಗೆ ಗೊತ್ತಿರ್ತದೆ ಎಮರ್ಜೆನ್ಸಿ ಸೂರ್ಯ ಸೀಟ್ ATRದಲ್ಲಿ ಕೈ ಇಟ್ಟುಕೊಳ್ಳಿಕ್ಕೆ ಕೂಡ ಹ್ಯಾಂಡ್ ರೆಸ್ಟ್ ಇರಲ್ಲ. ಅವರು ಆ ಡೋರ್ ಎಮರ್ಜೆನ್ಸಿ ಡೋರ್ ಏನಿದೆ ಅದರಲ್ಲಿ ಕೈ ಈ ಥರ ಇಟ್ಕೊಂಡು ಕೂತಿದ್ದರು. ಸ್ವಲ್ಪ ಟೈಮ್ ಆದಮೇಲೆ ಕೂತ್ಕೊಂಡು ಮಾತಾಡಿಕೊಂಡು ಬಂದಿದ್ದರು. ಫ್ಲೈಟ್ ಟೇಕ್ ಆಫ್ ಎಲ್ಲ ಆಗಿಲ್ಲ, ಫ್ಲೈಟ್ ಬೋರ್ಡ್ ಮಾಡ್ತಾಯಿದ್ರು ಜನ ಎಲ್ಲ. ಸ್ವಲ್ಪ ಟೈಮ್ ಆದಮೇಲೆ ನನಗೆ ಹೇಳಿದರು, ತಾವು ಇಲ್ಲಿ ನೋಡಿ ಸ್ವಲ್ಪ ಈ ಬ್ಲೀಡಿಂಗ್ ಬಂದ ಥರ ಕಾಣ್ತಾ ಇದೆ, ಸ್ವಲ್ಪ ಗ್ಯಾಪ್ ಕಾಣ್ತಾ ಇದೆ ನೋಡಿನು. ಆಮೇಲೆ ನಾನು ನೋಡಿಬಿಟ್ಟು ಏರ್ ಹೋಸ್ಟೆಸ್ ಕರೆದು ಹೇಳಿದ್ದೀವಿ, ನೋಡಿ ಮೇಡಮ್ ಸ್ವಲ್ಪ ಈ ಥರ ಸೀಟ್ ಸರಿಯಾಗಿ ಕೂರ್ತಾ ಇಲ್ಲ ಕಾಣ್ತದೆ, ಸ್ವಲ್ಪ ಗ್ಯಾಪ್ ಇದೆನೋ. ಏರ್ ಹೋಸ್ಟೆಸ್ ನೋಡಿಬಿಟ್ಟು ಪೈಲಟ್ ಕರೆದಿದ್ದರು. ಪೈಲಟ್ ಎಲ್ಲ ಬಂದು ನೋಡಿದ ಮೇಲೆ ಆಮೇಲೆ ಅದಕ್ಕೊಂದು ಪ್ರೊಸೀಜರ್ ಇದೆ, ಎಲ್ಲ ಡಿಬೋರ್ಡಿಂಗ್ ಮಾಡಿ ಆ ಡೋರ್ ಸರಿಯಾಗಿ ಫಿಟ್ ಮಾಡಿ ಪುನಃ ಪ್ರೆಷರೈಸೇಷನ್ ಮಾಡಿದರು. ಅದರಲ್ಲಿ ತೇಜಸ್ವಿ ಸೂರ್ಯ ಅವರು ಇನ್ಸಿಡೆಂಟ್ ರಿಪೋರ್ಟ್ ಕೊಟ್ಟಿದ್ದರು. ಅವ್ರ ಪ್ಯಾಸೆಂಜರ್ ಅವರು ಈ ಥರ ಇಶ್ಯೂ ಆಗುವಾಗ ಇನ್ಸಿಡೆಂಟ್ ರಿಪೋರ್ಟ್ ಫಾರ್ಮ್ ಇದೆ, ಅದರಲ್ಲಿ ಬರೆದು ಕೊಟ್ಟಿದ್ದರು ಏನೇನು